ಪಣಂಬೂರು ಎಂಸಿಎಫ್ ವತಿಯಿಂದ ಇಂದು ಕೃತಕ ಅಂಗಾಂಗ ವಿತರಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಸುಮಾರು 8 ಮಂದಿ ದಿವ್ಯಾಂಗರಿಗೆ ಕೃತಕ ಕಾಲು ಕೈ ವಿತರಣೆ, ಮಂಗಳೂರಿನ ಲೇಡಿ ಗೋಶಲ್ ಆಸ್ಪತ್ರೆಗೆ 5 ಟ್ರಾಲಿ, 2 ವೀಲ್ ಚೇರ್, ಸ್ಯಾನಿಟೈಸರ್, ಮಾಸ್ಕ್ ವಿತರಣೆ, ಮಂಗಳೂರಿನ ಅಂಗನವಾಡಿ ಪುನರ್ ನವೀಕರಣಕ್ಕೆ 5 ಲಕ್ಷ ರು ಬಿಡುಗಡೆಯ ಪತ್ರ ವಿತರಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ರಾಮಚಂದ್ರ ಬಾಯಾರಿ, ಕಾರ್ಪೊರೇಟ್ಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.